ಇಂದಿನ ದಿನಗಳಲ್ಲಿ ಮಕ್ಕಳು ಮೊಬೈಲ್ ಬಳಸುವುದರ ಬಗ್ಗೆ ವಿವಿಧೆಡೆ ಜಾಗೃತಿ ಮೂಡಿಸಲಾಗುತ್ತಿದೆ. ಇದಕ್ಕೆ ಯಕ್ಷಗಾನ ಕ್ಷೇತ್ರವು ಹೊರತಲ್ಲ. ಇತ್ತೀಚೆಗೆ ಬಡಗುತಿಟ್ಟಿನ ಯಕ್ಷಗಾನ ಪ್ರಸಂಗ ಒಂದರಲ್ಲಿ ಹಾಸ್ಯ ಕಲಾವಿದರೊಬ್ಬರು ಯಕ್ಷಗಾನದ ಚೌಕಟ್ಟನ್ನು ಮೀರದ ಮೊಬೈಲ್ ಬಳಕೆಯ ದುಷ್ಪರಿಣಾಮದ ಬಗ್ಗೆ ಅತ್ಯಂತ ಸುಂದರವಾಗಿ ವರ್ಣಿಸಿದ್ದಾರೆ. ಹಾಸ್ಯದ ಲೇಪದೊಂದಿಗೆ ನೀಡಿದ ಸಂದೇಶ ಪ್ರೇಕ್ಷಕರಿಗೆ ಮನಮುಟ್ಟುವಂತಿತ್ತು. ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋ ಸಖತ್ ಪ್ರಚಾರ ಪಡೆದಿದೆ. ನೋಡುವ ನೀಲಂಬರಿ ಪ್ರಶ್ನೆ ಉತ್ತರ ಸರಿಯಾಗಿದೆ. ಅಲ್ಲ ಪಾಠ ನೀಲಂಬರಿ ಹೇಳಿದ್ದು, ನೀವು ತಪ್ಪು ಉತ್ತರವನ್ನ ನೀಡಿದ್ದೀರಿ. ಹಾಗಾದ್ರೆ ಇವತ್ತಿನ ಕಾಲದಲ್ಲಿ ಮಕ್ಕಳು ಹಾಳಾಗ್ಲಿಕ್ಕೆ ಕಾರಣ ಯಾರು? ಮಕ್ಕಳನ್ನ ಹೆತ್ತಂತ ಅಪ್ಪ ಅಮ್ಮನೇ ಮಕ್ಕಳನ್ನ ಹಾಳು ಮಾಡುದು. ಮಾಡ್ಕೋ ಎದ್ದು ಬಂದರೆ ಇಲ್ಲಿ ಇವತ್ತೆ ಇಲ್ಲಪ್ಪ. ನಾನು ಕೇಳುವ ಉತ್ತರವನ್ನ ಕೇಳಿದ್ರೆ ಇಲ್ಲಿರುವ ತಂದೆ ತಾಯಿಗಳಿಗೂ ಕೂಡ ಸಂತೋಷವಾಗ್ತದೆ. ಅಪ್ಪ ಅಮ್ಮನೇ ಮಕ್ಕಳನ್ನ ಹಾಳು ಮಾಡುದು ಹೇಗೆ? ಪಾಪ ಕೆಲವು ಸಣ್ಣ ಸಣ್ಣ ಮಕ್ಕಳು ಕಲಿಯುವ ವಯಸ್ಸಿನಲ್ಲಿ ಆ ಮಕ್ಕಳಿಗೆ ಜೀವಕ್ಕಿಂತ ದೊಡ್ಡದು ಉಪಕರಣ ತಕ್ಷಿ ಕೊಡುವುದು. ಮತ್ತೆ ಆ ಮಕ್ಕಳ ಹತ್ರ ಓದಿ ಅಂದ್ರೆ ಆ ಮಕ್ಕಳು ಎಲ್ಲೂ ಓದ್ತವೆ. ಅವು ದಿವಸ ಇಡೀ ಅದನ್ನ ಹಿಡ್ಕ ತಿಕ್ತ ಇರುದು ಬಿಟ್ರೆ ಮತ್ತೆ ಅಂತದ್ದು ಅಲ್ಲ. ಅದರಲ್ಲೂ ಈಗಿನ ಕಾಲದ ಹುಡುಗಿಯರು ಹಾಳಾದದ್ದೇ ಈ ಜಂಗಮವಾಣಿ ಎನ್ನುವಂತ ಉಪಕರಣದಿಂದ. ಯಾವ ರೀತಿ? ಪ್ರೀತಿ, ಪ್ರೇಮ, ಪ್ರಣಯ. ಹುಡುಗ ಹುಡುಗಿಗೆ ಸಂದೇಶ ಕಳಿಸುವುದು, ಹುಡುಗಿ ಹುಡುಗನಿಗೆ ಸಂದೇಶ ಕಳಿಸುವುದು. ಎಷ್ಟೊತ್ತಿಗೆ? ಈ ಮಧ್ಯರಾತ್ರಿ ಸಮಯ ಅಪ್ಪ ಅಮ್ಮ ಎಲ್ಲ ಊಟ ಮಾಡಿ ಮಲ್ಕೊಂಡ್ರ ಮೇಲೆ ಇವರೊಂದು ಒಲ್ಲೆ ಹೇಳ್ಕೊಂಡು ಆ ಜಂಗಮವಾಣಿ ಎನ್ನುವಂತ ಉಪಕರಣವನ್ನ ಶಬ್ದ ಬಾರದೆ ರೀತಿ ಇಟ್ಕೊಂಡು ಸಂದೇಶ ಕಳಿಸುವುದು. ಸಂದೇಶ ರವಾನೆ ಆಗುವಾಗ ಜಂಗಮವಾಣಿಯಲ್ಲಿ ಶಬ್ದ ಬರುವುದಿಲ್ಲ. ಆ ರೀತಿ ಅದನ್ನ ತಯಾರು ಮಾಡಿ ಇಟ್ಕೊಳ್ತಾರೆ. ಆವಾಗ ಅದ್ರಲ್ಲಿ ಶಬ್ದ ಬರುವುದು ಯಾಕೆ ಗೊತ್ತುಂಟ? ಇವರದ್ದಿ ಒಳಗಿನೊಳಗೆ ಹೂಕ್ ಶಬ್ದಕ್ಕೆ ಮನೆಗೆಲ್ಲಾದ್ರೂ ಒಂದು 75-80 ವರ್ಷದ ಹಳಿ ಅಜ್ಜಿ ಇದ್ರೆ ಅವಳಿಗೆಲ್ಲಾದ್ರೂ ಎಚ್ಚರಿಕೆ ಆದ್ರೆ ಇವರಿಬ್ಬರದ್ದು ಒಳಗಿನೊಳಗೆ ಆಗ ಅಜ್ಜಿ ಎಚ್ಚೆತ್ಕೊಂಡು ಹೇಳುದು, ದೇವ್ರೆ ಮನಿ ಮಾಡ ಮೇಲೊಂದು ಓಡಾಡಬೇಡಿ. ಈ ಹೂಕು ಶಬ್ದ ನಿಮ್ದೇ ಅಂತ ಗೊತ್ತುಂಟು, ನಿಮ್ದೊಂದು ಹರಕೆ ಉಂಟು, ಅದನ್ನ ನಾನು ಬರುವ ವರ್ಷ ತೀರ್ತೆ. ಇವರದ್ದು ಒಳಗಿನೊಳಗೆ ಇದೆಲ್ಲ ಬೇಕಾ ಮಿತ್ರ? ಸತ್ಯ ಹೇಳ್ಬೇಕಾ? ಇವತ್ತಿನ ಕಾಲದ